ಇವತ್ತು ಚಿಕನ್ ಸುಕ್ಕ ಮಾಡುವ ಅಂತ. ಚಿಕನ್ ಸುಕ್ಕ ಮಾಡಲಿಕ್ಕೆ 1 kg ಅಷ್ಟು ಚಿಕನ್ನು, ಅದನ್ನು ಚೆನ್ನಾಗಿ ತೊಳೆದು ಒಂದು 2 ನೀರುಳ್ಳಿ ಮೀಡಿಯಮ್ ಸೈಜಿದು, 1 ಲಿಂಬೆಹಣ್ಣು ಗಾತ್ರದ್ದು ಹುಳಿ, ಉಪ್ಪು, ಅರಶಿನ ಎಲ್ಲ ಹಾಕಿ ಬೇಯಿಸಿದ್ದೀನಿ. ಅಂದರೆ ನೀರಂತ ಹಾಕೋದು ಬೇಡ, ಚಿಕನಲ್ಲೇ ನೀರು ಬಿಡ್ತದೆ. ಈ ರೀತಿಯಾಗಿ ಬೇಯಿಸ್ಕೊಳ್ಳಿ ಫಸ್ಟಿಗೆ. ಈಗ ಚಿಕನ್ ಸುಕ್ಕ ಮಾಡಲಿಕ್ಕೆ ಸಾಮಾನೇನೆಂದರೆ 1 ದೊಡ್ಡ ಸ್ಪೂನು ಕೊತ್ತಂಬರಿ 2 ಸ್ಪೂನ್ ಹಾಕಿ, ನೆಕ್ಸ್ಟ್ 1 ಸ್ಪೂನು ಜೀರಿಗೆ, ಇದೇ ಸ್ಪೂನಲ್ಲಿ 1 ಸ್ಪೂನು, ನೆಕ್ಸ್ಟು ಒಂದು 15 ಪೆಪ್ಪರು, ನೆಕ್ಸ್ಟ್ ಒಂದು 10 ಕಾಳಿನಷ್ಟು ಮೆಂತೆ. ಇದನ್ನೆಲ್ಲ ಹಾಕಿ ಡ್ರೈ ರೋಸ್ಟ್ ಮಾಡಬೇಕು. ಏನು ಆಯಿಲೆಲ್ಲ ಆ್ಯಡ್ ಮಾಡಬೇಡಿ. ನೋಡಿ ಈ ರೀತಿಯಾಗಿ ಒಂದು 15 ಕೆಂಪು ಮೆಣಸು ತೊಗೊಂಡು ಅದನ್ನು ಹಾಗೆ ಡ್ರೈ ರೋಸ್ಟೇ ಮಾಡಿ. ನಾನು ಆವಾಗ ಫ್ರೈ ಮಾಡಿದ್ದು ಕೊತ್ತಂಬರಿ ಅದೆಲ್ಲ ಸಹ, ಆಮೇಲೆ ಇದು ಮೆಣಸು ಎಲ್ಲ ಸೇರಿ ಡ್ರೈ ಆಗಿಯೇ ಪೌಡ್ರ್ ಮಾಡ್ತೀನಿ ಮಿಕ್ಸಿಯಲ್ಲಿ. ನೀರಂತ ಆ್ಯಡ್ ಮಾಡೋದು ಬೇಡ. ನೋಡಿ ಇಷ್ಟು ಮಿಕ್ಸಿ ಮಾಡಬೇಕು, ಡ್ರೈ ಆಗಿಯೇ, ನೀರಂತ ಆ್ಯಡ್ ಮಾಡಲಿಕ್ಕಿಲ್ಲ. ಇವಾಗ ಇದರಲ್ಲಿ 2 ಕಪ್ಪು ತೆಂಗಿನಕಾಯಿ, ಅರಶಿನ, ಆಮೇಲೆ 1 ದೊಡ್ಡ ಸೈಜಿದು ನೀರುಳ್ಳಿ ಎಲ್ಲ, ಆಮೇಲೆ ಒಂದು 15 ಎಸಳಷ್ಟು ಬೆಳ್ಳುಳ್ಳಿ ಎಲ್ಲ ಹಾಕಿ ಡ್ರೈ ರೋಸ್ಟೇ ಮಾಡ್ತಿದ್ದೀನಿ. ಈಗ ನಾನು 1 ಸ್ಪೂನು ತುಪ್ಪ ಆ್ಯಡ್ ಮಾಡ್ತೀನಿ. ತುಪ್ಪ ಅದೊಂದು ಕೊಕೊನಟ್ ಇದು ಸ್ಮೆಲ್ ಅರೋಮಾ ಬರ್ತದಲ್ಲ, ಅಲ್ಲಿ ತನಕ ಇದನ್ನು ಫ್ರೈ ಮಾಡ್ತಾ ಇರಬೇಕು. ನೋಡಿ ಈ ರೀತಿಯಾಗಿ ಮಾಡ್ತಾಯಿರಿ. ಇವಾಗ ಚಿಕನ್ ಬೇಯ್ತಾ ಇದೆ ಅಲ್ಲ, ಅದಕ್ಕೇ ನಾವೀಗ ಡ್ರೈ ಪೌಡ್ರ್ ಮಾಡಿದ್ದೇವಲ್ಲ ಇದನ್ನು ಫುಲ್ಲ ಆ್ಯಡ್ ಮಾಡಿ ಆ್ಯಡ್ ಮಾಡಿದ ಸ್ವಲ್ಪ ಹೊತ್ತು ಹೀಗೆ ಬೇಯಲಿಕ್ಕೆ ಬಿಡಿ. ಇದರಲ್ಲೇ ಸಿಮ್ಮಲ್ಲೇ ಇಟ್ಟು ಹೀಗೆ ಸ್ವಲ್ಪ ಬೇಯಲಿಕ್ಕೆ ಬಿಡಿ ಅದರಲ್ಲೇ. ನೆಕ್ಸ್ಟ್ ಈಗ ನಾವು ಅದು ಕಾಯಿ ಎಲ್ಲ ಫ್ರೈ ಮಾಡಿದ್ವಲ್ಲ ಅದನ್ನು ಮಿಕ್ಸಿ ಮಾಡಿ ಬರುವ. ಸಿಮ್ಮಲ್ಲೇ ಇರಲಿ ಸ್ವಲ್ಪ ಹೊತ್ತು. ನಾನಾಗ ಕೊಕೊನಟ್ ಎಲ್ಲ ಫ್ರೈ ಮಾಡಿದ್ದೆ ಅಲ್ಲ, ಅದನ್ನೀಗ ಮಿಕ್ಸಿ ಮಾಡ್ತೀನಿ. ಇದಕ್ಕೆಂತ ಆ್ಯಡ್ ಮಾಡೋದು ಬೇಡ, ನೀರೆಂಥದ್ದು ಸಹ. ಹೀಗೆ ಅದು ಸಹ ತುಂಬ ಸಣ್ಣನೂ ಅಲ್ಲ, 1 ರೌಂಡ್ ತಿರುಗಿದ್ರೆ ಸಾಕು ಮಿಕ್ಸಿ. ನೋಡಿ ಅಂತೆ ಇಷ್ಟು ಮಿಕ್ಸಿ ಆದರೆ ಸಾಕು. ಅಂದರೆ ತುಂಬ ಪೌಡ್ರ್ ಅಂತ ಆಗೋದು ಬೇಡ, ಜಸ್ಟ್ ಒಂದು ಮಿಕ್ಸ್ ಆದರೆ ಆಯ್ತದೆಲ್ಲ ಸಹ. ಇವಾಗ ನೋಡಿ ಅಂತೆ ಇದು ಬೆಂದಿದೆ. ನೀರಂತ ನಾನು ಹಾಕಲಿಲ್ಲ, ಆದರೂ ಅದರಲ್ಲೇ ಚಿಕನಲ್ಲೇ ನೀರು ಬಿಟ್ಟಿದೆ. ಈ ಸ್ಟೇಜ್ ಆಗುವಾಗ ನಾವು ಇದು ಕೊಕೊನಟ್ ಮಾಡಿದ್ವಲ್ಲ ಇದನ್ನು ಆ್ಯಡ್ ಮಾಡಿದರೆ ಆಯಿತು. ಇನ್ನೂ ಸಹ ನೀರಂತ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಡ್ರೈ ಬೇಡ ಅಂತ ಹೇಳಿದರೆ ಸ್ವಲ್ಪ ನೀರು ಆ್ಯಡ್ ಮಾಡ್ಬೋದು. ಆಮೇಲೆ ಸ್ವಲ್ಪ ತುಪ್ಪ 1-2 ಸ್ಪೂನ್ ಆ್ಯಡ್ ಮಾಡಬೇಕೀಗ. ನೋಡಿ ಚಿಕನ್ ಸುಕ್ಕ ರೆಡಿ ಆಯಿತು. ಇನ್ನೊಂದು ಮೇಲಿಗೆ 1-2 ಸ್ಪೂನು ತುಪ್ಪ ಹಾಕಿದರೆ ಟೇಸ್ಟಿಯಾದ ಚಿಕನ್ ಮಂಗಳೂರು ಸ್ಟೈಲ್ ಚಿಕನ್ ಸುಕ್ಕ ರೆಡಿ ಆಯಿತು.